Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, ಎ ಯೂನಿಟ್ ಆಫ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮುಕ್ಕ ಮ್ಯಾಂಗ್ಳೂರ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. Hello, Namaskara, Vanakkam, and welcome to your favorite show, that is Sun Premium Refined Sunflower Oil Super Singer, powered by Santosh 2-star boiled rice. ನೀವು ನೋಡ್ತಾ ಇರೋವಂಥದ್ದು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಟಿವಿ, ಅದ್ರಲ್ಲಿ ಬರ್ತಾ ಇರೋವಂಥದ್ದು ಕರಾವಳಿ ಕರ್ನಾಟಕದ ದ ಬಿಗ್ಗೆಸ್ಟ್ ಚಾನೆಲ್, ದಟ್ ಈಸ್ ನಮ್ಮ ಟಿವಿ. ಅದ್ರಲ್ಲಿ ಬರ್ತಾ ಇರುವಂತಹ ಕಾರ್ಯಕ್ರಮ ದಟ್ ಈಸ್ ಸೂಪರ್ ಸಿಂಗರ್. ಸೊ ಹಾಡುಗಾರರಿಗೆ ಹಾಡಬೇಕು ಅಂತ ಮನಸ್ಸಿರುತ್ತೆ, ಹಾಡುವಂತಹ ಆಸೆ ಇರುತ್ತೆ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇರುತ್ತೆ. ಆದರೆ ಇದೆಲ್ಲ ಕೂಡಿ ಬರಬೇಕು ಅಂತಂದ್ರೆ ಒಂದು ಒಳ್ಳೆ ವೇದಿಕೆ ಬೇಕು. ಅಂತಹ ಒಂದು ಅದ್ಭುತವಾಗಿರುವಂತಹ ವೇದಿಕೆ ನಮ್ಮ ಟಿವಿ ನಿರ್ಮಾಣ ಮಾಡಿ ಕೊಟ್ಟಿದೆ. ಸೊ ಅದನ್ನ ಯಾರೆಲ್ಲ ಸದುಪಯೋಗ ಪಡಿಸ್ಕೊಳ್ತಾರೆ ಅವರು ನಿಜವಾಗಲೂ ಬುದ್ಧಿವಂತರಾಗ್ತಾರೆ. ಸೊ ಅಂತಹ ಬುದ್ಧಿವಂತರು, ಅಂತಹ ಹಾಡುಗಾರರು ಈ ವೇದಿಕೆಯಲ್ಲಿ ಬರೋದಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ಈ ವಾರದ ಅಥವಾ ಈ ಒಂದು ಎಪಿಸೋಡ್, ಈ ಒಂದು ರೌಂಡ್ ಯಾವುದು ಅಂತ ಕೇಳಿದ್ರೆ, ನಮ್ಮ ಅದ್ಭುತವಾಗಿರುವಂತಹ ಜಡ್ಜ್ಗಳಲ್ಲಿ ಒಬ್ಬರಾಗಿರುವಂತಹ ಗುರು ಕಿರಣ್ ಸರ್ ಏನಿದ್ದಾರೆ ಅವರ ಸ್ಪೆಷಲ್ ರೌಂಡ್. ಅದರ ಹೆಸರು ಗುರು ಕಿರಣ್ ಸ್ಪೆಷಲ್ ರೌಂಡ್ ಅಂತ. ಸೊ ವಿಚಾರ ಏನು ಅಂತಂದರೆ, ಗುರು ಕಿರಣ್ ಸರ್ ಅವರು ಹಾಡಿರುವಂತಹ ಅಥವಾ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂತಹ ಹಾಡನ್ನು ಇಲ್ಲಿ ಹಾಡುವಂಥದ್ದು. ಡೆಫಿನೆಟ್ಲಿ ಇದೊಂದು ಮನೋರಂಜನೆಗೆ ದೊಡ್ಡ ಒಂದು ಎಪಿಸೋಡ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ, ದೊಡ್ಡ ಒಂದು ರೌಂಡ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಗುರು ಸರ್ ಅವರ ಮ್ಯೂಸಿಕ್ ಇರುವಂತಹ ಹಾಡನ್ನು ಹಾಡುವಂಥದ್ದೇ, ಅದನ್ನು ಕೇಳುವಂಥದ್ದೇ ಕಿವಿಗೆ ಮನಸ್ಸಿಗೆ ಮುದ ಕೊಡುವಂಥ ವಿಚಾರ. ಸೊ ನಮ್ಮ ಜಡ್ಜಸ್ಗಳನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ರಾಜಗೋಪಾಲ್ ಸರ್, ವೆಲ್ಕಮ್ ಟು ದ ಶೋ. ಅದೇ ರೀತಿ ನಮ್ಮ ಜೊತೆ ಇರುವಂಥದ್ದು ನಮ್ಮ ಕನ್ನಡ ಮ್ಯೂಸಿಕ್ ಅಥವಾ ಸಂಗೀತ ಲೋಕದ ದಿಗ್ಗಜ ಅಂತ ಹೇಳ್ಬೋದು, ದಟ್ ಈಸ್ ನಾನ್ ಅದರ್ ದ್ಯಾನ್ ವಿ ಮನೋಹರ್ ಸರ್, ವೆಲ್ಕಮ್ ಟು ದ ಶೋ. ಅದೇ ರೀತಿ ಕದ್ರಿಯ ಮುತ್ತು, ಕದ್ರಿ ಮಣಿಕಾಂತ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಆ್ಯಂಡ್ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಒಂದು ಸುತ್ತು ಏನಿದೆ, ಇವರ ಹೆಸರಲ್ಲಿರುವಂತಹ, ಇವರ ಕೆಲಸ ಏನು ಮಾಡಿದ್ದಾರೆ ಅದರಲ್ಲಿರುವಂತಹ ಸುತ್ತು, ದ್ಯಾಟ್ ಈಸ್ ಗುರು ಕಿರಣ್ ಸರ್ ಸ್ಪೆಷಲ್ ಸುತ್ತು. ಸೊ ಹಾಗಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮೆಲ್ಲರ ಪ್ರೀತಿಯ ಗುರು ಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಗುರು ಸರ್, ಮೊದಲನೇದಾಗಿ ಒಂದೇ ಒಂದು ಮಾತು, ನಿಮ್ಮ ಹಾಡುಗಳು ನೀವು ಕಂಪೋಸಿಷನ್ ಮಾಡಿರೋವಂಥದ್ದು ಅಥವಾ ಹಾಡಿರೋವಂಥದ್ದು, ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಒಂದು ರೌಂಡಲ್ಲಿ? ಇಲ್ಲ, ಚೆನ್ನಾಗಿ ಹಾಡಿದ್ರೆ ಆಯಿತು. ಯಾಕೆಂದರೆ ಒಂದಿರುತ್ತೆ, ಸಿಂಗರ್ಸಿಗೆ ಕಂಪೋಸರ್ಸ್ ಮುಂದೆ ಹಾಡೋದಂದರೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಅದು ಬಿಟ್ಟರೆ ಚೆನ್ನಾಗಿ ಹಾಡಿದರೆ ಆಯ್ತು ಅಷ್ಟೇ. ಎಕ್ಸ್ಪೆಕ್ಟೇಷನ್ ಅಂದರೆ ಏನೋ ಇಟ್ಸ್ ಯಾವುದೋ ಒಂದು ಕಂಪೋಸಿಷನ್ ಅಂದರೆ ಒಂದು ಕಂಪೋಸರ್ನ ಮಗು ಅದು, ಅಥವಾ ಅವನ ಕನಸು ಅದು. ಆ ಕನಸನ್ನು ಸಾಕಾರಗೊಳಿಸ್ತೀವಿ ರೆಕಾರ್ಡಿಂಗಲ್ಲಿ, ಅದು ಹಿಂಗೆ ಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ನೋವಾಗದಂಗೆ ಮಗುಗೆ ಯಾವ ಥರ ನೋವಾಗಬಾರ್ದು ಆ ಥರ ಪರ್ಫಾರ್ಮ್ ಮಾಡಿದರೆ ಆಯ್ತು ಅಷ್ಟೇ. ಓಕೆ, ಈಸಿ ಮಾಡಿಕೊಡ್ರಿ ಬರೋವಂತಹ ಕಂಟೆಸ್ಟೆಂಟ್ಗಳಿಗೆ. ಆದರೆ ಒಂದಂತೂ ಸತ್ಯ, ಕಂಟೆಸ್ಟೆಂಟ್ಗಳಿಗೆ ಒಂದು ಚಾಲೆಂಜ್. ಯಾಕೆ ಅಂತಂದರೆ ಅವರ ಕಂಪೋಸಿಷನ್ ಏನಿದೆ ಅದನ್ನು ಅವರ ಮುಂದೆ ಹಾಡುವಂಥದ್ದು. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇವಾಗ ಮೊದಲನೇ ಹಾಡನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ ಪಲ್ಲವಿ ಫ್ರಮ್ ಮಣಿಪಾಲ್. ಅಂದರೆ ದಿಸ್ ಇಸ್ ನಾಟ್ ಯುವರ್ ಜಾನರ್ ಸಾಂಗ್. ನಿನ್ನ ಇಷ್ಟರವರೆಗೆ ಹಾಡಿದ ಸ್ಟೈಲ್ ಬೇರೆಯೇ ಇದು. ಇಟ್ ಈಸ್ ಮೋರ್ ಫೋಕಿ ಆ್ಯಂಡ್ ಮೋರ್ ಓಪನ್. ಇದು ಒಂಥರ, ಆಮೇಲೆ ಸ್ವಲ್ಪ ಕಮ್ಮಿ ಸ್ಕೇಲು, ಮೋರ್ ಓಪನ್ ಸಿಂಗಿಂಗ್. ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಇದು ಸಾಂಗ್ ಕೇಳೋವಾಗ ಏನು ಅನ್ಸುತ್ತೆ ಹೇಳು? ಇದು ಆ್ಯಕ್ಚುಲಿ ಪಕ್ಕ ಮಂಗಳೂರು ಫೋಕ್. ಇದು ನನಗೆ ಇನ್ನೂ ನೆನಪಿದೆ, ಈ ಕೊರ್ಗರು ಅಂತ ಬರ್ತಾರೆ. ಮುಂಚೆ ನಾವು ಚಿಕ್ಕವನಿರುವಾಗ ಅವ್ರ ಮನೆ ಬಂದು ಡೋಲ್ ನುಡಿಸ್ತಾ ಇದ್ರು. ಫ್ಲೂಟ್ ಮತ್ತು ಅಂದರೆ ಫ್ಲೂಟ್ ಅಂದರೆ ಬ್ರೋಕನ್ ಫ್ಲೂಟ್ ಅಂತೀವಿ,
ಪಕ್ಕ ಶ್ರುತಿ ಎಲ್ಲ ಇಲ್ಲ, ಸ್ವಲ್ಪ ರಫು. ಇವ್ರು ಬಂದು ಯೂಶ್ವಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು, ನನ್ನ ಚಿಕ್ಕವನಿರೋ ನೆನಪದು. ಸೊ ಅದು ಆ ಪ್ಯಾಟರ್ನ್ ಇತ್ತು, ದುಮ್ 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 ತಾಕದು ದುಮ್. ಇದೊಂದು ಥರ ಪಕ್ಕಾ ಲೋಕಲ್ ಫೀಲ್ ಇದು. ಸೊ ಅಲ್ಲಿ ಅವ್ರದ್ದು ಲೇಲೆ 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 ಪಾಡೋನು ಅಂತ ಹೇಳ್ತೀವಿ. ಸೊ ಇಟ್ಸ್ ಮೋರ್ ಆಫ್ ಪಕ್ಕಾ ಮಂಗಳೂರು ಫೋಕ್ ಇದು. ಪಲ್ಲವಿ ಅವರೇ ಹೇಳಿ, ಸರ್ ಮುಂದೆ ಇದ್ದಾರೆ, ಅವ್ರ ಮುಂದೆನೇ ಹಾಡಿದಿರಾ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು, ಹೆಂಗೆ ಅನ್ನಿಸ್ತಾ ಇದೆ? ನಂಗೆ ಗೊತ್ತಿಲ್ಲ, ಐ ವಾಸ್ ಸೋ ನರ್ವಸ್. ಯಾಕೆ? ಬಿಕಾಸ್ ಇದು ನಾನು ಅಂದರೆ ಏನು ಮಿಸ್ಟೇಕ್ ಆದರೂ ಗೊತ್ತಾಗುತ್ತೆ ಅವ್ರಿಗೆ ಅಂತಲ್ವಾ? ಎನಿವೇಸ್ ಅವ್ರ ಹತ್ರನೇ ಕೇಳೋಣ ಸ್ಟ್ರೇಟ್ ಆಗಿ ಹೇಗಾಯಿತು ಅಂತ. ಗುರು ಸರ್ ಹೇಳಿ ಹೇಗಾಯಿತು? ಪಲ್ಲವಿ, ಹಲೋ ಸರ್. ನನ್ನ ಪ್ರತಿ ಪಿಕ್ಚರ್ಗೆ ಏನೋ ಸ್ವಲ್ಪ ಮಂಗಳೂರು ಟಚ್ ಬಂದರೆ ಸ್ವಲ್ಪ ಈ ಕಡೆದು ಸಾಂಗ್ ಹಾಕ್ಬಿಡ್ತೀನಿ. ತುಳು ಲಿರಿಕ್ ಅದು, ಲೇಲೆ ಪಾಡಿ ಲೇಲೆ ಪಾಡಿ ಲೇಲೆ ಪಾಡಿ ಗಾ. ಅವ್ರು ಯೂಶ್ವಲಿ ಗಾ ಬನ್ಪೇರು, ಲೇಲೆ ಪಾಡಿ ಯಾ ಬನ್ಪಿನ ಬದಲು ಗಾ ಬನ್ಪಿನ್. ದಟ್ಸ್ ಹೌ ಈ ಟ್ರೈಬಿಡ್ ಪೂರ ಅದೇ ಟ್ರೈಬಿಡ್ ಸ್ಲ್ಯಾಮ್ ಪಾಡಿಗ ಅಂತ, ಲೇಲೆ ಪಾಡಿ ಅಂತ. ಇಟ್ಸ್ ಎ ಪಕ್ಕಾ ತುಳು ಸಾಂಗ್, ಎಷ್ಟು ಚೆನ್ನಾಗಿ ಗೊತ್ತಾತನು ಗೊತ್ತಿದ್ದಿ. ಇದು ಪಿಕ್ಚರಲ್ಲಿ ಒಂದು ಟ್ರೈಬಿಗೆ ಹೋದಾಗ, ಬಟ್ ಆ ತುಳು ಟ್ರೈಬ್ ಅಲ್ಲ, ಆ ಕಡೆ ಟ್ರೈಬು ಹೋದಾಗ ಒಂದು ಹುಡುಗಿನ ನೋಡಿ ರಾಜ ಲವಲ್ ಬೀಳೋದು. ದಟ್ಸ್ ಅ ಸಿಚುವೇಶನ್. ಸೊ ಅದಕ್ಕೆ ಈ ಸಾಂಗ್ ಹಾಕಿದ್ದು. ಇಟ್ಸ್ ಗೋಟ್ ಅ ಲಾಟ್ ಆಫ್ ಮ್ಯಾಂಗ್ಳೂರ್ ಫೀಲ್ ಏನಲ್ಲಿ ಕೊಡು. ಇತ್ತೀಚೆಗೆ ನಾನು 100 ಫಿಲ್ಮ್ ಆಯುಷ್ಮಾನ್ ಭವಕ್ಕೂ ಒಂದು ಸಾಂಗ್ ಹಾಕಿದೆ, ತೆಂಬರೆ ಬೊಟ್ಟುವನ ಅಂತ. ಅದು ಯಾವತ್ತೂ ನನಗೆ ನನ್ನ ತಂದೆ ಈ ಓದಿ ಜಡನ ಒಂದೇ ಬಪ್ಪ ನಾಡಿರು ದೋಳ್ಗುತ್ರೆ ಪೋಲ ಅಂದ್ಬಿಟ್ಟು ನಿಕ್ಲ ಬನಂತೇರ ಇಲ್ಲ ಹೆಂಗಂದು ಮಸ್ತ್ ಸಲ ಒಂದು ಓದಿ ಜಡ ನಾನು ಬಪ್ಪ ನಾಡು ದೋಲ್ಗುಟ್ರೆ ಈಜಿಂದ ನಾನು ತೆಂಬರೆ ಬಿಟ್ರೆ ಬಪ್ಪ ನಾನು. ಸೊ ಕಡೆಗೆ ತೂನಾಗ ಯಾನಿತ್ತ ಅವೇನೇ ಮಲ್ತೊಂದು ಒಂಜಿ ಲೆಕ್ಕೋಡು.
ಸೊ ಅದನ್ನು ತೆಂಬರಬಟ್ಟು ಅನ್ನೋಂಥ ಲೈನನ್ನು ಅಲ್ಲಿಗೆ ಹಾಕಿದೆ. ಯಾವುದು ಅದರಲ್ಲೂ ಅಷ್ಟೇ, ಈ ಯಾವುದೊಂದು ಬೋಟಲ್ಲಿ ಅಂದರೆ ಬೋಟ್ ಅಂದರೆ ಕರಾವಳಿಗೆ ಬರಲೇಬೇಕು ಕರ್ನಾಟಕದಲ್ಲಿ ಸಾಂಗ್ ಇತ್ತು. ಸೊ ಅದು ಹಾಕಿದೆ. ಸೊ ಆದಷ್ಟು ನಾನು ಎಲ್ಲಿ ಆಪರ್ಚುನಿಟಿ ಸಿಗುತ್ತೆ ಐ ಆಮ್ ಟ್ರೈಂಗ್ ಟು ಪ್ರಮೋಟ್ ಮ್ಯಾಂಗ್ಳೂರ್ ಫೋಕಸ್ಟ್ ಸಿಕ್ಕಾಪಟ್ಟೆ ರಿಚ್ಚು ಕಲ್ಚರು ಮ್ಯಾಂಗ್ಳೂರ್ ಫೋಕ್. ಯಾಕೆಂದರೆ ಎಲ್ಲರೂ ಫೋಕ್ ಅಂದ ಕೂಡಲೇ ಜನರಿಗೆ ಗೊತ್ತಿರೋದು ಯಕ್ಷಗಾನ, ಒಂದು ತಪ್ಪಿದರೆ ಭೂತಕೋಲ. ಇದು ಬಿಟ್ಟರೆ ನನ್ನ ಲೆಕ್ಕದಲ್ಲಿ ಒಂದು 20-30 ಥರದ್ದು ಡಿಫ್ರೆಂಟ್ ಫೋಕ್ ಜಾನರ್ ಇದೆ ಮಂಗಳೂರಲ್ಲಿ. ಒಂದೊಂದು ಪಂಗಡ ಒಂದೊಂದು ಯಾಕಂದರೆ ಇಲ್ಲಿಗೆ ಮತ್ತು ಸ್ವಲ್ಪ ಕಾಸರಗೋಡು ಹೋದರೆ ಬೇರೆ ಥರ ಫೋಕ್ ಇರುತ್ತೆ. ಸೊ ಅಲ್ಲಲ್ಲಿ ತುಂಬ ವೆರಿ ರಿಚ್ ಇನ್ ಫೋಕ್ ಕಲ್ಚರ್ ನಮ್ಮ ತುಳುನಾಡು. ಸೊ ಇದರಲ್ಲಿದ್ದಷ್ಟು ಆದಷ್ಟು ಕೆಲವೊಮ್ಮೆ ಏನಾಗುತ್ತೆ ನಾವು ಕೇಳಿದ್ದೀವಿಲ್ಲ ಚಿಕ್ಕಂದಿರಲಿ, ಇದೆಲ್ಲ ವಿ ಜಸ್ಟ್ ಟ್ರೈ ಟು ಪ್ರಮೋಟ್ ದಟ್ ಪಕ್ಕಾ ಫೋಕ್ ಕಲ್ಚರ್ ಇನ್ ಕನ್ನಡ ಮೂವೀಸಲ್ಲಿ. ಸೊ ಆ ಸಾಂಗಲ್ಲಿ ಇದು ಒಂದು ಪ್ರಯತ್ನ ಅದು. ಆ್ಯಕ್ಚುಲಿ ಯು ಹ್ಯಾವ್ ಸಂಗ್ ವೆಲ್. ನನಗೆ ಅದು ಸ್ವಲ್ಪ ಇಂಪ್ರೂವೈಸೇಷನ್ ಅಂದರೆ ಅದು ಇದು ಆ್ಯಕ್ಚುಲಿ ಬರಬೇಕು ಆ ಫೀಲು. ಬರೀ ಬೇಟೆಗಾಗಿ ಅದಲ್ಲ, ಆ ಸ್ಮಾಲ್ ಪಲ್ಕ್ಸ್ ಇರುತ್ತೆ ಅಂತ ಚಿಕ್ಕದಿದೆ, ಅದು ಸ್ವಲ್ಪ ನೋಟಿಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ, ಥ್ರೋ ಚೆನ್ನಾಗಿತ್ತು, ವಾಯ್ಸ್ ಇಸ್ ಗುಡ್. ಥ್ಯಾಂಕ್ ಯು ಸೋ ಮಚ್. ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ರೌಂಡ್ ಅಂತ ಹೇಳ್ಬೋದು. ಅವರೇ ಕಂಪೋಸಿಷನ್ ಮಾಡಿರೋವಂಥದ್ದು ಆ್ಯಂಡ್ ಅವರೇ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು. ದ್ಯಾಟ್ ಇಸ್ ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರಿ, ಆನ್ಲ ಈ ಸಾಂಗ್ನ ಬಗ್ಗೆ ಬಂದ್ಬಿಟ್ಟು ನಾನು ಎಂಗ್ಲ ಕೇಳೋದಿದ್ದ ತುಳು ತೊಂಡತೆ ಮಾರ ಏರು ಮಾರ ಚೆನ್ನಾಗಿ ಗುರುಕಿರಣ್ ಸರ್ ಮ್ಯೂಸಿಕ್. ಸೊ ಖುಷಿ ಆಗ್ಬಿಟ್ಟು ಸೊ ನಮ್ಮ ಊರದ ಒಂದು ಕಲ್ಚರ್ನ ಕನ್ನಡ ಸಿನಿಮಾ ಪ್ರಮೋಟ್ ಮಾಡ್ತಂದ್ರೆ ಸೊ ಈಗ ತುಳುವೇರ್ನ ಬರುವಾದ ಮಲ್ಲ ಒಂದು ಥ್ಯಾಂಕ್ ಯು ಸೋ ಮಚ್ ಇರಕ್ಕೆ. ಥ್ಯಾಂಕ್ಸ್ ಅಲಾಟ್. ಎಸ್, ಸೊ ಇನ್ನೊಂದು ಜೋಜ್ ಏನು ಕಮೆಂಟ್ ಕೊಡ್ತಾರೆ ಕೇಳೋ ಬನ್ನಿ. ಸೊ ಮನೋಹರ್ ಸರ್ ಎಂಚಾನ, ನಿಮ್ಮ ಹೆಸರು ಪಲ್ಲವಿ ಅಲ್ಲ? ನಿಮ್ಮ ಅಕ್ಕನ ಹೆಸರು ಪಲ್ಲವಿಯ? ಇಬ್ಬಿಬ್ರು ಅಕ್ಕ ತಂಗಿ ಇಬ್ಬರು ಒಂದೇ ಹೆಸರು ಇಟ್ಕೊಂಡಿದ್ದೀರಾ? ಹೌದಾ? ಅಲ್ಲ, ಒಬ್ಬರು ಜಾನಕಿ ಥರ ಹಾಡ್ತಾರಲ್ಲ ಪಲ್ಲವಿ, ಅವ್ರು ಬೇರೆ ಅಲ್ವಾ? ನೀವೇನಾ? ಅಲ್ವಾ? ಅವ್ರಿಗೆ ಅಂದರೆ ನಿಮ್ಮ ಒಳ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗಿದ್ದಾರೆ. ನಮಗೆ ಕನ್ಫ್ಯೂಸ್ ಆಗಿದೆ, ನಿಮ್ಗಲ್ಲ. ಕನ್ಫ್ಯೂಸ್ ನಮಗೆ ಆಗಿದ್ದು. ಜಾನಕಿ ಥರ ಒಬ್ಬರು ಪಲ್ಲವಿ ಬಂದು ಹಾಡಿದರು. ಆಮೇಲೆ ಇವಾಗ ಇದು ಬೇರೆ ವಾಯ್ಸಲ್ಲಿ ಹಾಡಿದ್ರು ನೀವು, ಅದಕ್ಕೆ ನಮಗೆ ಕನ್ಫ್ಯೂಸ್ ಆಯಿತು. ಪಲ್ಲವಿ, ನಿಮ್ಗೀಗ ಹೆದರಿಕೆ ಆಯಿತಾ ಕನ್ಫ್ಯೂಸ್ ಆಯಿತಾ? ಕನ್ಫ್ಯೂಷನ್ ಏನೂ ಇಲ್ಲ, ಚೆನ್ನಾಗಿ ಹಾಡಿದ್ರಿ. ಆಮೇಲೆ ಗುರು ಅವರು ಗಂಡುಗಲಿ ಕುಮಾರರಾಮಕ್ಕೆ ಈ ಸ್ಪೆಷಲ್ ಹಾಡು, ಇದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ಬೇರೆ 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 ಒಂದು ಪಲ್ಲವಿಯಲ್ಲಿ ಒಂದು 2-3 ಚೇಂಜಸ್ ಇದೆ, ಚರಣದಲ್ಲಿ ಒಂದು ಚೇಂಜಸ್ ಇದೆ. ಅದನ್ನೆಲ್ಲ ಹಾಡಿದ್ರಿ ನೀವು. ಆದರೆ ಅಲ್ಲಲ್ಲಿ ಸ್ವಲ್ಪ ಶ್ರುತಿ ಹೋಯ್ತು. ಅದು ಬಹುಶಃ ಟೆನ್ಷನಲ್ಲಿ ಅಥವಾ ಭಯದಲ್ಲಿ ಅಥವಾ ಕನ್ಫ್ಯೂಷನಲ್ಲಿ ಅಥವಾ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಆಗಿದ್ದಿರಲೂಬಹುದು. ಬಟ್ ಟೋಟಲಿ ನಿಮ್ಮ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನಕ್ಕೆ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅವರು ಏನು ಹೇಳಿದ್ರು ಎಂಡಲ್ಲಿ ಹೇಳಿರೋವಂಥದ್ದು ಚೆನ್ನಾಗಿದೆ ಅಂತ. ಖುಷಿ ಆಯ್ತು ನಿಮಗೆ? ಓಕೆ, ನಿಮ್ಗೆ ಯಾಕೆ ಕನ್ಫ್ಯೂಸ್ ಆಯಿತು? ನೀವೇನ ನಿಮ್ಮ ಅಕ್ಕನ ಕಸಿನ್ ಸಿಸ್ಟರ್ ಅಂತ? ಇಲ್ಲ, ನನ್ನ ಅಕ್ಕನ ಹೆಸರು ಆಶಾ. ಸೊ ನನಗೆ ನಿಮಗೆ ಡೌಟ್ ಆಯ್ತು, ಇವ್ರಿಗೆ ಹೆಂಗೆ ಗೊತ್ತು ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಅಲ್ಲ ಅಂತ. ಎನಿವೇಸ್, ಎಂಡಲ್ಲಿ ಎಷ್ಟು ಖುಷಿ ಆಯಿತು ನಿಮಗೆ ಈ ಕಮೆಂಟ್ಸ್ ಎಲ್ಲ ಸಿಕ್ಕಿದ ಮೇಲೆ? ಖುಷಿ ಆಯಿತು, ಬಿಕಾಸ್ ಒರಿಜಿನಲ್ ಕಂಪೋಸರ್ ಮುಂದೆ ಹಾಡೋದು ಆನೆಸ್ಟ್ಲಿ ನಾನಷ್ಟು ಕಾನ್ಫಿಡೆಂಟ್ ಇರಲಿಲ್ಲ. ಬಿಕಾಸ್ ಚಿಕ್ಕ ಇರುವಾಗ ಡ್ಯಾನ್ಸಿಗೆ ಈ ಸಾಂಗನ್ನು ನಾವು ಯೂಸ್ ಮಾಡೋದು ತುಂಬ, ಹಾಗಾಗಿ ಹಾಡಿ ಗೊತ್ತಿರಲಿಲ್ಲ. ಬಟ್ ನಾನು ಇಲ್ಲಿ ಬಂದ ಮೇಲೆ ನಾನು ಲಿರಿಕ್ಸ್ ಬರೆದು ಬಹಟ್ ಮಾಡಿ ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಒನ್ ಸಾಂಗ್ ದಟ್ ಐ ಪ್ರಾಕ್ಟೀಸ್ ಸೋ ಮೆನಿ ಟೈಮ್ಸ್. ಸೊ ಓಕೆ, ಎನಿವೇಸ್, ಅಂದರೆ ನಮಗೆ ಎಪಿಸೋಡ್ ಬೇಗ ಮುಗಿಸ್ಬೇಕು, ನೀವು ಸ್ವಲ್ಪ ಸ್ಲೋ ಮಾತಾಡ್ತೀರಾ. ಬಟ್ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಖಂಡಿತ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಗುರು ಸರ್ ಅವರು ಕಂಪೋಸ್ ಮಾಡಿರುವಂತಹ ಹಾಡುಗಳು ಆ್ಯಂಡ್ ಅವರೇ ಮುಂದೆ ಇದ್ದಾರೆ. ಬಟ್ ಸದ್ಯಕ್ಕೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಬರುವಂತಹ ಟೈಮ್. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ Welcome back after the break to your favorite show, that is Sun Premium Refined Sunflower Oil Super Singer, powered by Santosh 2-Star Boiled Rice.
ಗುರುಕಿರಣ್ ಸರ್ ಇವರ ಸ್ಪೆಷಲ್ ರೌಂಡ್ ನಡೀತಾ ಇದೆ, ಅವರ ಹಾಡುಗಳನ್ನು ಹಾಡುವಂತಹ ರೌಂಡ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಬರ್ತಾ ಇರುವಂತಹ ಸಿಂಗರ್ ಒಂದು ಅದ್ಭುತವಾಗಿರುವಂಥ ಹಾಡನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮಗೆ ಖುಷಿ ಆಗುತ್ತೆ. ನಾನಂತೂ ಈ ಸಾಂಗ್ಗೋಸ್ಕರ ಕಾಯ್ತಾ ಇದ್ದೆ. ಇದೊಂದು ಸಾಂಗ್ ಯಾರು ಆಡ್ತಾರೆ ಅಂತ, ಯಾವ ಹಾಡು ಅಂತ ಕೇಳಿದ್ರೆ ಸ್ವಲ್ಪ ವರ್ಷಕ್ಕಿಂತ ಹಿಂದೆ ಹೋದರೆ ಈಗಲೂ ರಿಮಿಕ್ಸ್ ಆಗಿ ಮತ್ತೆ ಮತ್ತೆ ಬರ್ತಾ ಇದೆ. ಎಲ್ಲ ಮದುವೆ ಫಂಕ್ಷನ್, ಏನು ಮೆಹಂದಿ ಫಂಕ್ಷನ್ ಇರುತ್ತೆ, ಅಲ್ಲಿ ಇದೊಂದು ಸ್ಟೆಪ್ ಇದ್ದೇ ಇರುತ್ತೆ, MTV ಸುಬ್ಬಲಕ್ಷ್ಮಿಗೆ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದಿಸ್ ಸಾಂಗ್. ಸೊ ಗುರು ಕಿರಣ್ ಸರ್ ಕೂಡ ಡೆಫಿನೆಟ್ಲಿ ಎಕ್ಸೈಟೆಡ್ ಆಗಿ ಕಾಯ್ತಾ ಇರ್ತಾರೆ, ಹೆಂಗೆ ಆಡ್ತಾನೆ ಇವನು ಅಂತ. ಸೊ ಅನ್ವಿತ್ ಅವ್ರು ಬರ್ತಾ ಇದ್ದಾರೆ. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಪ್ಲೀಸ್ ವೆಲ್ಕಮ್. ಬರಿವೋಳು 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 MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಬರಿವೋಳು ZTV ಮಾದಗೌಡ್ರಿಗೆ ಬರಿವೋಳು ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಾಳು ನಾಳು. MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಬರಿವೋಳು ZTV ಮಾದಗೌಡ್ರಿಗೆ ಬರಿವೋಳು ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಾಳು ನಾಳು. ಗಂಡಂಗೆ ಮರಮಾಚು ಫ್ರೆಂಡಿಗೆ ಬೇವಾಚು ಮನೆಯಲ್ಲಿ ಟಾಪ್ 10 ಬಾರಲ್ಲಿ ಫೌಂಟೇನು ಮೇಲೆ ಸೂಪರ್ ಶೋ ಒಳಗೆ ಹಾರರ್ ಶೋ ಇದೆ ಮಿಡ್ ನೈಟ್ ಮಸಾಲ ಕಣೆ ಬರಿಬೋಳು ಬರಿಬೋಳು MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಬರಿವೋಳು ZTV ಮಾದಗೌಡ್ರಿಗೆ ಬರಿವೋಳು ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಾಳು ನಾಳು. ಉಳ್ಳಾಲ ಆತಿಕ್ಯ ಕಂಡಲ ಸನ್ ಟಿವಿ ಉಂಗಳ್ ಚಾಯ್ಸ್ ಕಣ್ಣಲೆ ಲವ್ಲಿ ಸೀನ್ ಸಿಟಿ ಚಾನಲ್ಲು ಪ್ರಿಯ ರಾಗಾಲು ಬೀಜ ಉದಯ ಟಿವಿ ನಾನೇನೆ ಬರಿಬೋಳು ಬರಿಬೋಳು MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಬರಿವೋಳು ZTV ಮಾದಗೌಡ್ರಿಗೆ ಬರಿವೋಳು ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಾಳು ನಾಳು. ಓಕೆ, ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಸಾಂಗ್ ಅಂತ ಹೇಳ್ಬೋದು. ಗುರುಕಿರಣ್ ಸರ್ ಅವರ ಒಂದು ಲಿಸ್ಟ್ ಅಂತೂ ತುಂಬ ಉದ್ದ ಇರುತ್ತೆ ಸೂಪರ್ ಹಾಡುಗಳ ಪಟ್ಟಿಯಲ್ಲಿ. ಅದರಲ್ಲಿ ಇದೊಂದು ವೆರಿ ಸ್ಪೆಷಲ್ ಸಾಂಗ್ ನನಗಂತೂ ಹೌದು, ಅವ್ರಿಗಂತೂ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಸ್ಟ್ರೇಟಾಗಿ ಅವ್ರ ಹತ್ರನೇ ಕೇಳೋಣ. ಸೊ ಅವರು ಕರೆಕ್ಟಾಗಿ ನಿಮಗೆ ಕಮೆಂಟ್ಸ್ ಕೊಟ್ಟರೆ ಬೇರೆ ಏನೂ ಅಗತ್ಯ ಇಲ್ಲ, ಹಂಗೆ ಹೋಗೋದೆ ಅಲ್ವಾ ಮೇಲೆ ಮೇಲೆ. ಓಕೆ ಸರ್, ಗುರು ಸರ್ ಹೇಳಿ, ನಿಮ್ಮ ಕಂಪೋಸಿಷನ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಸಾಂಗ್, ನಿಮಗೆ ಹೆಂಗೆ ಅನ್ನಿಸ್ತು?
ಈ ಸಾಂಗ್ ಬಗ್ಗೆ ಮೊದಲೇ ಹೇಳ್ತೀನಿ. ಇದು ಆ್ಯಕ್ಚುಲಿ ಉಪೇಂದ್ರ ಚಿತ್ರಕ್ಕೆಲ್ಲ ಮಾಡಿದ್ದು. ಇನ್ನೊಂದು ಮಾರಿಕಣ್ಣು ಹೊರಿಮೇಗೆ ಅಂತ ಒಂದು ಚಿತ್ರ ಕಂಪೋಸ್ ಮಾಡಿದೆ. ಓಕೆ. ಅಲ್ಲಿ ರಿಜೆಕ್ಟ್ ಆಯ್ತು ಸಾಂಗ್ ಅದು. ಸೊ ಉಪೇಂದ್ರಗೆ ಫಸ್ಟ್ ಟೈಮ್ ಕೇಳಿಸ್ದೆ ಸಾಂಗ್ ಕೇಳಿಸ್ದೆ, ಅಲ್ಲೂ ರಿಜೆಕ್ಟ್ ಆಯಿತು. ಎಲ್ಲ ಮಾಡಿ ಒಂದಷ್ಟು ಸಾಂಗ್ ಮಾಡಿದ್ವಿ, ಮತ್ತೆ ಕೇಳ್ಸೋಕ್ಕೆ ಅಂತ ಇವನ್ ಫಸ್ಟ್ ಟೈಮ್ ಹೇಗೂ ಅಷ್ಟು ಫೈನಲ್ ಸೆಲೆಕ್ಷನ್ಗೆ ಅಂತ ಮನೋಹರನ್ನು ಕರೆದಿದ್ವಿ. ಮಾರಿಕಣ್ಣು ಹೋರಿಮ್ಯಾಗಿ ಲಿಸ್ಟಲ್ಲಿ ಇರಲಿಲ್ಲ. ಓಕೆ. ಹಾಕ್ಸಿದ್ದು ಮನೋಹರ್ ಮತ್ತು ಜಗನ್ನಾಥ್ ಅಂತ ಇನ್ನೊಂದು ಪ್ರೊಡ್ಯೂಸರ್ ಇದ್ದರು. ಓಕೆ. ಆ ಜಗನ್ನಾಥ್ಗೆ ಯಾವುದು ಇಷ್ಟ ಆಗಿಲ್ಲ, ಅದೊಂದು ಇಷ್ಟ ಆಗಿದ್ದು. ನಮ್ಮ ಲೆಕ್ಕದಲ್ಲಿ ಅದು ತುಂಬ ಕಾಮನ್ ಸಾಂಗ್ ಆಯಿತು ಅಂತ. ಓಕೆ. ಮನೋಹರ್ ಬಂದರು, ಚೆನ್ನಾಗಿದೆ ಹಾಕೋಣ ಅಂದರು. ಈ ಸಾಂಗ್ ಅಷ್ಟೇ ಲಾಸ್ಟ್ ಮಿನಿಟಲ್ಲಿ ಮನೋಹರ್ ಬಂದು ಇದೊಂದು ಇಟ್ಸ್ ಮೋರ್ ಆಫ್ ಎ ಟೀಮ್. ಉಪೇಂದ್ರ ಆಗಲಿ ನಾವಾಗಲಿ ಒಂದು ಟೀಮ್ ಯೂಶ್ವಲಿ. ಇವರು ಬಂದು ಚೆನ್ನಾಗಿದೆ ಅಂದರು. ಉಪೇಂದ್ರ ಬಂದು ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೆ ಒಂದು ಹಾಕಬೇಕು ಅಂದರು. ಓಕೆ. ನಾನು ಈ ಸಾಂಗನ್ನು ತೆಗೆದೆ. ಇದನ್ನು ಹಾಕಿದ ತಕ್ಷಣ ಮನೋಹರ್ ಚೆನ್ನಾಗಿದೆಯಲ್ಲ ಇದನ್ನು ಹಾಕ್ಬಿಡೋಣ ಅಂದರು. ಓಕೆ. ಅಷ್ಟೇ ಉಪೇಂದ್ರ ಬಂದು ಇದನ್ನು ನಾನು ರಿಜೆಕ್ಟ್ ಮಾಡಿದ್ನ ಅಂದ್ರೆ ಅವ್ರು ಬೇಡ ಅಂತಿದ್ರು. ಓಕೆ. ಸೊ ಅದು ಮತ್ತೆ ಒಮ್ಮೆ ಕಂಪೋಸ್ ಆಗಿ ತೆಗೆದು ಪಕ್ಕಕ್ಕೆ ಹಾಕಿದ್ದು ಮತ್ತೆ ಲಿಸ್ಟಿಗೆ ಬಂದದ್ದು, ಫೈನಲ್ ಲಿಸ್ಟಿಗೆ ಬಂದು ಫೈನಲ್ ಓಕೆ ಆಯಿತು ಈ ಸಾಂಗು. ಸೊ ಇವರು ಇದ್ದರು, ಅದಕ್ಕೆ ನೆನಪಾಯ್ತು ನನಗೆ. ಅದು ಎಲ್ಲ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾ ಇರುತ್ತೆ. ಮಂಗಳೂರಲ್ಲಿ ಐ ಥಿಂಕ್ ಹೈಯೆಸ್ಟ್ ಹಿಟ್ ಆಗಿದ್ದ ಕನ್ನಡ ಸಾಂಗಲ್ಲಿ ಇದೊಂದು 100%. ಯಾಕೆಂದರೆ ಎಲ್ಲ ಕೊಂಕಣಿ ಬ್ಯಾಂಡು ವೆಸ್ಟರ್ನ್ ಬ್ಯಾಂಡ್ ಎಲ್ಲ ಈ ಸಾಂಗನ್ನು ಹಾಡಲೇಬೇಕಿತ್ತು ಆ ಟೈಮಲ್ಲಿ. ಉಪೇಂದ್ರ ಟೋಟಲ್ ಕಂಪೋಸಿಂಗ್ ಅಥವಾ ಜಾಸ್ತಿ ಆಗಿದ್ದು ಇಲ್ಲೇ ನಾವು ಸುರತ್ಕಲ್ಲಲ್ಲಿ ಮಾಡಿದ್ದು. ಸೊ ಓಕೆ. ಮೇಜರ್ ಆಫ್ ಉಪೇಂದ್ರ ಫಿಲ್ಮ್ ಶೂಟಿಂಗು ನಾವು ಮಂಗಳೂರಲ್ಲಿ ಜಾಸ್ತಿ ಮಾಡಿದ್ದು. ಓಕೆ. ಸೊ ಇಡೀ ಟೀಮ್ ಇಲ್ಲೇ ಇತ್ತು, ಹೆಚ್ಚಾಗಿ ಮಂಗಳೂರಲ್ಲೇ ಇದ್ದು ಮಾಡಿದ್ದು. ಈ ಸಾಂಗ್ ಶೂಟಿಂಗ್ ಮಂಗಳೂರಲ್ಲೇ ಆಗಿದ್ದು. ಬೀಚ್ ಸೈಡ್ಸ್ ಸ್ವಲ್ಪ ಪೋರ್ಷನ್ ಬೆಂಗಳೂರು ಹೋಗಿದ್ವಿ. ಬೀಚ್ ಸೈಡ್ಸ್ ಆಮೇಲೆ ಇಲ್ಲೇ ಜಾಸ್ತಿ ಇದೇ ಏರಿಯಾದಲ್ಲಿ ಅಲ್ಲಲ್ಲಿ ಶೂಟ್ ಮಾಡಿದ್ವಿ. ಕಮಿಂಗ್ ಟು ದ ಸಾಂಗ್, ಅನ್ವಿತ್ ಗೆಟಪ್ ನೋಡಿ ಇದು ಟೋಟಲ್ ಜನ ಬೇರೆ ಅಂತ ಅನಿಸ್ತು ನನಗೆ. ಅಲ್ಲಿಂದ ಅನ್ವಿತ್ ಇದು ಟೋಟಲ್ ಚೇಂಜ್, ಮ್ಯಾನರಿಸಮ್ ಪ್ಯಾಟರ್ನು ಎಲ್ಲ ಚೇಂಜ್ ಆಯ್ತು. ಸಡನ್ ಡ್ಯಾನ್ಸ್ ಮಾಡ್ತಾ ಇದೆ, ಇದೇ ಹಳೆ ಅನ್ವಿತ ಅಂತ ಅನಿಸ್ತಾ ಇತ್ತು. ಚೆನ್ನಾಗಿ ಹಾಡಿದೆ ಅದೇ, ಬಟ್ ಆಟಿಟ್ಯೂಡ್ ಒಂದು ಸಾಂಗ್ ಅಂತ ಇರುತ್ತೆ. ಇದು ಬರೀ MTV ಸುಬ್ಬಲಕ್ಷ್ಮಿಗೆ ಬರೀ ಓಳು ಅಂತ ಆಡ್ತಾ ಇದೆ. ಅದು ಕಟ್ಟಾಗತ್ತೆ ದಟ್ ರಿದಮ್. ಇದು ಫಸ್ಟ್ ಟೈಮು ಉದಿತ್ ನಾರಾಯಣ್ ಅವರನ್ನು ಕರೆಸಿ ಹಾಡಿದ್ದು. ಫಸ್ಟ್ ಉದಿತ್ ನಾರಾಯಣ್ ಹಾಡಿದ ಮೊದಲ ಕನ್ನಡ ಸಾಂಗ್ ಇದು. ಆ ಟೈಮಲ್ಲಿ ಫೋನಲ್ಲಿ ಮಾತಾಡಿ ಫ್ಲೈಟಲ್ಲಿ ಕರ್ಕೊಂಡು ಬಂದ್ವಿ. ಅಂದರೆ ಅವರೇ ಟಿಕೆಟ್ ಹಾಕ್ಕೊಂಡು ಬರೋದು ಆ ಟೈಮಲ್ಲಿ, ಈಗಿನ ಥರ ಅಲ್ಲ. ಬೆಂಗಳೂರಿಗೆ ಬಂದು ಅವರನ್ನು ಏರ್ಪೋರ್ಟಿಂದ ಕರೆಸಿ ಹಾಡಿಸಿರೋದು. ಬಟ್ ಆ ಆ್ಯಟಿಟ್ಯೂಡ್ ನಾನು ಹೇಳೋದು, ಅವರ ವಾಯ್ಸ್ ಈ ಸಾಂಗಿಗೆ ಪ್ಲಸ್ ಆಯಿತು. ಈ ವಾಸ್ ವೆರಿ ಡಿಫ್ರೆಂಟ್. ಅವರಿಗೆ ಪಾಪ ಓಳು ಅಂದರೆ ಶಬ್ದದ ಅರ್ಥ ಗೊತ್ತಿರಲಿಲ್ಲ. ಅವರು ಓಳು ಅಂದರೆ ಏನೋ ಹೂ ಇದ್ದಂಗೆ, ಬರೀ ಓಳು. ನಾವಾದರೆ ಬರೀ ಓಳೋ ಹಿಂಗೆ ಹಾಡೋದು. ಯಾರು ಸಿಂಗರ್ ಹಾಡಿದ್ರೆ ಹಂಗೆ ಹಾಡಲೇಬೇಕು. ಅವ್ರು ಅದನ್ನು ಹಾಡುವಾಗ ಒಂದು ಬೇರೆ ಥರ ಹಾಡಿದರು. ದಟ್ ಅದರಿಂದ ಹಿಟ್ ಆಯಿತಾ ಅಥವಾ ಅವ್ರಿಗೆ ಗೊತ್ತಿಲ್ಲ, ಇದು ನಮಗೆ ಕೇಳೋಕ್ಕೆ ಚೆನ್ನಾಗಿದೆ. ಬರೀ ಓಳು ಅಂದರೆ ಥರ ಪರವಾಗಿಲ್ಲ ಚೆನ್ನಾಗಿದೆ ಕೇಳೋಕ್ಕೆ ಅಂತ ಅನಿಸ್ತಾ ಇತ್ತು. ಬಟ್ ಆ ಹಾಡಿನ ಅರ್ಥಕ್ಕೂ ಅದಕ್ಕೂ ಸಂಬಂಧ ಇರಲಿಲ್ಲ. ಸೊ ಅದೊಂದು ಅಡಿಷನ್ ಆಯಿತು. ನೀನು ಹಾಡಿದ್ದು ಗ್ರೂವ್ ಅಂತ ಇರುತ್ತೆ, ಗ್ರೂವ್ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು. ಯಾಕಂದ್ರೆ ಗ್ರೂವ್ ಅದಕ್ಕೆ ನೀನು ಹಾಡಿನ ಸ್ಟೈಲು ಸಾಂಗಿಗೆ ಮ್ಯಾಚ್ ಆಗೋಲ್ಲ. ಸೊ ಅದೊಂದು ಗ್ರೂವ್ ಬರೀ ಓಳು ಅಂತ ಕೂಡಲೇ ಅದು ಯೂಶ್ವಲ್ ಡ್ರಾಪ್ ಬರೀ ಓಳು ಟುಮ್ ಅದು ಬರುತ್ತೆ ಅಲ್ಲ, ಆ ರಿದಮ್ ಪಕ್ಕ ಹೋದರೆ ಮಾತ್ರ ಅದು ಡ್ಯಾನ್ಸ್ ಅಂತ ಅನ್ಸೋದು. ಅದೊಂದು ಇಂಪ್ರೂವ್ ಮಾಡಬೇಕಿತ್ತು. ಬೇರೆ ಎವ್ರಿಥಿಂಗ್ ಪಿಚ್ಚಿಂಗ್ ಆ್ಯಂಡ್ ಆಲ್ ಪಕ್ಕ. ಓಕೆ, ಆಲ್ ದ ಬೆಸ್ಟ್. ಓಕೆ, ಫ್ಯಾಂಟಾಸ್ಟಿಕ್, ಸೂಪರ್ ಕಮೆಂಟ್ ಸಿಕ್ಕಾಯ್ತು ನಿಮಗೆ. ಮಣಿ ಸರ್, ನಿಮ್ಗೆ ಹೆಂಗೆ ಅನ್ನಿಸ್ತು? ಅನ್ವಿತ್, ನನಗೆ ನೀನು ಕುದುರೆ ಓಡಿಸಿ ತುಂಬ ಚೆನ್ನಾಗಾಯ್ತು. ಆ ಸ್ಟೆಪ್ ನಮಗೋಸ್ಕರ ಇನ್ನೊಂದು ಸಲ ಮಾಡು. ಓಕೆ, ಸೂಪರ್. ವಾಟ್ ವಾಸ್ ದಟ್ ಸ್ಟೆಪ್? ಕೈ ಹಿಂಗೆ ಹಿಡ್ಕೊಂಡು Come on. ಬರಿ ಓಳು ವೆರಿ 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 Thank you so much. ಗುರು ಸರ್ ಹೇಳ್ದಂಗೆ ಇಟ್ ಇಸ್ ಅ ಟೋಟಲ್ ಟ್ರಾನ್ಸ್ಫಾರ್ಮೇಷನ್. ಚೆನ್ನಾಗಿತ್ತು. ಅದೇ ಪ್ರಾಪರ್ ಆ್ಯಟಿಟ್ಯೂಡ್. ಯಾಕಂದರೆ ಕಂಪೋಸರ್ ನೋಸ್. ಬರೀ ಓಳು ಈಗ ಹಾಡಿದ್ದು ಕೇಳ್ತಲ್ಲ, ಬರೀ ಓಳು ಅಲ್ಲೇ ಕಟ್ಟದು. ಅಲ್ಲದ ಏನೋ ಅದು ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ. ಸಾಂಗ್ ಇದು ಟೋಟಲ್ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ. ಸೊ ಗುಡ್. ಹೋದ ರೌಂಡ್ಸಿಂದ ಈ ಪ್ರೀವಿಯಸ್ ರೌಂಡ್ಸಿಂದ ಈ ರೌಂಡಲ್ಲಿ ಮೇಜರ್ ಟ್ರಾನ್ಸ್ಫಾರ್ಮೇಷನ್. ಸೊ ಕೀಪ್ ಇಟ್ ಅಪ್, ಇದೇ ಥರ ಇರಲಿ. ಓಕೆ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಮನೋಹರ್ ಸರ್, ಹೇಗಿತ್ತು? ಅದೇ ಗುರು ಅವಾಗ ಹೇಳಿದ್ರು, ಆ ನೆನಪುಗಳು
ಆಮೇಲೆ ಒಬ್ಬ ಯಾರೇ ಮ್ಯೂಸಿಕ್ ಡೈರೆಕ್ಟ್ರು ಆದರೆ ಅವರಿಗೆ ಅವ್ರ ಹಾಡು ಕಂಪೋಸ್ ಮಾಡುವಾಗ ಮನಸ್ಸೊಳಗೆ ಫುಲ್ ಆರ್ಕೆಸ್ಟ್ರಾದಲ್ಲಿ ಕೇಳಿರ್ತಾರೆ, ಇದು ಈ ಥರ ಬರುತ್ತೆ ಅಂತ ಒಂದು ಅಂದಾಜು ಇರುತ್ತೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಗುರು ಅದನ್ನು ಅವರಿಗೆ ಹಾಡಿ ತೋರಿಸುವಾಗ ಅವ್ರ ಮನಸ್ಸಲ್ಲಿ ಫುಲ್ ಆರ್ಕೆಸ್ಟ್ರಾ ಸಮೇತ ಅವರಿಗೆ ಕೇಳ್ತಾ ಇದೆ ಅದು. ಬಟ್ ಅದೃಷ್ಟವಶಾತ್ ನನಗೂ ಅದು ಕೇಳಿದ ತಕ್ಷಣ ವಿದ್ ಆರ್ಕೆಸ್ಟ್ರಾ ನಾನು ಕೇಳಿದೆ, ಅದು ಬೇರೆಯವ್ರಿಗೆ ಅರ್ಥ ಆಗಲ್ಲ, ಅದು ಯಾವ ಥರ ಬರುತ್ತೆ, ಯಾವ ಥರ ಹಿಟ್ ಆಗುತ್ತೆ ಅಂತ. ಆವಾಗ ಅದು ಅವರೆಲ್ಲ ಕಾಯ್ತಾಯಿದ್ರು ಇದು ಕ್ಯಾನ್ಸಲ್ ಮಾಡೋದಕ್ಕೆ. ಅದು ಏನೋ ಗೊತ್ತಿಲ್ಲ, ಇದು ಬಿಗಿನಿಂಗಿಂದ ಈ ಹಾಡಿನ ಬಗ್ಗೆ ಎಲ್ಲರಿಗೂ ಅಸೂಯೆ ಮತ್ತು ಹೊಟ್ಟೆ ಊರಿ, ಇದು ಒಂಥರ ಕಾಂಪಿಟೇಷನ್ ಥರ ಇದು ಈ ಹಾಡು. ಆ್ಯಕ್ಚುಲಿ ಬಿಡುಗಡೆ ಆದಮೇಲೂ ಕೂಡ ಇಂಡಸ್ಟ್ರಿಯವರೆಗೂ ಈ ಹಾಡಿನ ಬಗ್ಗೆ ಒಂದು ಅಸೂಯೆ, ಇದರ ಬಗ್ಗೆ ಕಮೆಂಟು ಎಲ್ಲ ಮಾಡ್ತಾಯಿದ್ರು. ಈ ಫಸ್ಟ್ ಡೇ ಒಂದು ಪೇಪರಲ್ಲಿ ರಿಲೀಸ್ ಆದ ತಕ್ಷಣ ತೋಪೆದ್ದ ಉಪೇಂದ್ರ ಹಾಡುಗಳು ಇದೇ ಟೈಟಲ್, ಇದೇ ಟೈಟಲು ರಿಲೀಸ್ ಆಗಿ ಒಂದು ವಾರದಲ್ಲಿ ಸಿಸ್ಟಮೇ ಚೇಂಜ್ ಆಗೋಯ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಆಡಿಯೋ ಹಿಟ್ಸು. ಅದೇ ಲೆಕ್ಕ ಹಾಕಿ ಎಷ್ಟು ಅಸೂಯೆ ಇತ್ತು, ಎರಡೂ ಅಸೂಯೆ, ಒಂದು ಉಪೇಂದ್ರ ಮೇಲೂ ಅಸೂಯೆ ಇತ್ತು, ಬೇರೆ ಥರ ಸಿನಿಮಾ. ಯಾಕಂದರೆ ಎಲ್ಲ ಒಂದು ಪ್ಯಾಟ್ರನಲ್ಲಿ ಹೋಗ್ತಾಯಿದ್ರು, ಇದ್ದಕ್ಕಿದ್ದಾಗ ಟ್ರೆಂಡ್ ಚೇಂಜು, ಫುಲ್ ಅಪ್ಡೇಟ್, ಫುಲ್ ಒಂಥರ ಟ್ರೆಂಡಿ ಸಿನಿಮಾ ಆಯ್ತದು. ಒಂದು ಅಬ್ಸರ್ಡ್ ಫಿಲ್ಮ್ ಅದು. ಅಂದರೆ ಒಂದು ಮನಸ್ಸನ್ನು ಪರ್ಸಾನಿಫೈ ಮಾಡಿ ಕೊಟ್ಟಂಥ ಅಲ್ಲಿ ಹೀರೋ ಅಂದರೆ ಮಾಮೂಲಿ ಹೀರೋ ಅಲ್ಲ, ಅದು ಎಲ್ಲರ ಮನಸ್ಸು, ಅದರ ಪರ್ಸಾನಿಫೈ ಒಬ್ಬ ವ್ಯಕ್ತಿ, ಅದು ಹೀರೋ. ಆ ಥರ ಅಂಥ ಸಿನಿಮಾ ಅದು. ಅದು ಎಲ್ಲರಿಗೂ ಡೈಜೆಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ಸಾಂಗ್ಸ್ ಎಲ್ಲ ಎಲ್ಲರಿಗೂ ಒಂಥರ ಹೊಟ್ಟೆವರಿ ಬರೋಕ್ಕೆ ಶುರು ಆಯಿತು. ಸೊ ಇದರಲ್ಲಿ ಅದು ಏನಾಯಿತು ಅಂದರೆ ಡಬಲ್ ಧಮಾಕ, ಸೂಪರ್ ಹಿಟ್ ಆಯಿತು. ಸೊ ಆ ಹಾಡನ್ನು ನೀನು ಚೆನ್ನಾಗಿ ಹಾಡಿದ್ಯಾ. ಇನ್ನೂ ಸ್ವಲ್ಪ ಉದಿತ್ ನಾರಾಯಣ್ ಅವ್ರು ಎಲ್ಲೆಲ್ಲಿ ಕೆಲವು ಸಂಗತಿಗಳೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಪ್ರಾಕ್ಟೀಸ್ ಮಾಡು. ಉದಿತ್ ನಾರಾಯಣ್ ಈಗ ಯಾವ್ಯಾವ ಸಿಂಗರ್ ಹಾಡಿರ್ತಾರೋ ಅದನ್ನು ನೀವು ವಾಪಸ್ ಹಾಡುವಾಗ ಅದನ್ನು ಆದಷ್ಟು ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ ಸರ್. ಸ್ವಲ್ಪ ಚೆನ್ನಾಗಿದೆ. ಯಾಕಂದರೆ ನಾವು ಕೇಳಿ ಅದೇ ಇದು ಇರುತ್ತಲ್ಲ, ಸ್ವಲ್ಪ ನೀವು ವ್ಯತ್ಯಾಸ ಆಡಿದರೆ ನಮಗೆ ಅದು ಎಲ್ಲೋ ಮಿಸ್ಟೇಕ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಚೆನ್ನಾಗಿ ಆಡಿದೆಪ್ಪ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆ ಅಂದರೆ ನೀವೆಲ್ಲ ಪುಷ್ ಮಾಡಿ ಗುರು ಸರ್ ಹೇಳಿದ್ರು ಇದು ಹಾಡು ಪಾಸ್ ಆಯಿತು ಅಂತ. ಒಂದು ವೇಳೆ ಅದು ಹಾಡು ಕ್ರಿಯೇಟ್ ಆಗದೇ ಇರ್ತಾ ಇದ್ರೆ ಒಂದು 10-20 ವರ್ಷ ನಮ್ಮ ಮಂಗಳೂರಿನಲ್ಲಿ ಡಿ ಜೆಗಳು ಪಾಪ ತುಂಬ ಕಷ್ಟಪಡ್ತಾ ಇದ್ರು. ಯಾಕೆಂದರೆ ಯಾವುದೋ ಒಂದು ಮೆಹಂದಿ ಫಂಕ್ಷನ್ಗೆ ಎಂಡಲ್ಲಿ ಇದೊಂದು ಹಾಕಿದ್ರೆ ಸೂಪರ್ ಡಿ ಜೆ ಮಾರೆ ಅಂತ ಒಂದು ಡೈಲಾಗ್ ಬರ್ತಾ ಇತ್ತು ಅವರಿಗೆ. ಸೊ ಆ ಕ್ರೆಡಿಟ್ ನಮ್ಮ ಗುರು ಸರ್ಗೆ ಹೋಗಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ರಾಜಗೋಪಾಲ್ ಸರ್, ಹೇಗಾಯಿತು? ಒನ್ಸ್ ಅಗೇನ್ ಒನ್ ಆಫ್ ದ ಬಿಗ್ ಬ್ಲಾಕ್ ಬಸ್ಟರ್ ಗುರುಕಿರಣ್ ಸರ್ದು 90s. ಆಮೇಲೆ ಒಂದು ವಿಷಯ, ಈ ಹಾಡು ನೀವೇ ಕಲ್ತ್ಕೊಂಡ್ರೆ ಅಥವಾ ಇದನ್ನು ನಿಮ್ಮ ಗುರುಗಳಿಗೆ ಕೇಳಿಸಿ ಅವ್ರು ನಿಮ್ಗೆ ಹೇಳ್ಕೊಟ್ರ? ನಾನೇ ಕಲ್ತು. ಯಾಕಂದರೆ ಗುರುಕಿರಣ್ ಸರ್ ಹೇಳಿದರು, ಮಣಿಕಾಂತ್ ಸರ್ ಹೇಳಿದರು, ತುಂಬ ಟಚಸ್ ಎಲ್ಲ ಟೇಲನ್ನೆಲ್ಲ ಲೆಂತಿ ಮಾಡ್ತಿದ್ರು, ಕೊನೆಯ ಲೈನ್ಲ ಎಂಡನ್ನೆಲ್ಲ ನೀವು ಸಸ್ಟೈನ್ ಮಾಡ್ತೀರಿ. ದಟ್ ಈಸ್ ನಾಟ್ ದೇರ್ ಇನ್ ದ ಸಾಂಗ್. ಫಿಲ್ಮಿ ಸ್ಟೈಲ್ ಇದೆಯಲ್ಲ ಇದು, ದಟ್ ಈಸ್ ಓಲ್ಡು ಎಲ್ಲವನ್ನು ನೀವು ಪುಲ್ ಮಾಡ್ತೀವಿ. ಐ ಮೀನ್ ಟೇಲ್ ಅಂತ ಹೇಳ್ತಾರಲ್ಲ, ಕೊನೆಯ ಲೈನನ್ನು ಆ ಕ್ಲಾಸಿಕಲ್ ಟಚ್ ಥರ ಎಲ್ಲ ಕೊಡ್ತಾ ಇದ್ರಿ. ದಟ್ ವಾಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ಹಾಡು ಚೆನ್ನಾಗಿ ಹಾಡಿದ್ದೀರಿ, ಬಟ್ ಕಟ್ ದೋಸ್ ಒನ್ ಜಾನರ್ ಸಾಂಗ್ ಹಾಡ್ತೀರಂದರೆ ಯು ಫಾಲೋ ದ್ಯಾಟ್ ಓನ್ಲಿ. ಓಕೆ, ಸಂಗೀತವೇ ಅಮರ ಅಂತದಿದ್ದಾಗ ಕ್ಲಾಸಿಕಲ್ ಟಚ್ ಕೊಡಿ. ವೆನ್ ದಿಸ್ ಕೈಂಡ್ ಆಫ್ ಈ ಆ್ಯಟಿಟ್ಯೂಡ್ ಸಾಂಗ್ ಹಾಡ್ಬೇಕಾದ್ರೆ ಜಸ್ಟ್ ಫಾಲೋ ದ್ಯಾಟ್ ಸ್ಟೈಲ್. ಓಕೆ, ಬಿಕಾಸ್ ಯು ಆರ್ ಇನ್ ಟು ಮೋರ್ ಕ್ಲಾಸಿಕಲ್ ಜಾಸ್ತಿ ಹಾಡ್ತಿರಲ್ವಾ. ಸೊ ಯು ಆರ್ ಟ್ರೈಂಗ್ ಟು ಡೂ ದ ಜಸ್ಟಿಫೈ, ಬಟ್ ಮಾಡಿದ್ದೀರಾ, ಜಸ್ಟ್ ಸಿ ದೋಸ್ ಪಾರ್ಟ್ಸ್. ಆಮೇಲೆ ಎರಡನೇ ಚರಣ ಏನು ಹೇಳಿದ್ರಿ ನೀವು? BPL ಉಳ್ಳಾಲ. ದಟ್ ಈಸ್ ನಾಟ್ ಉಳ್ಳಾಲ ಅಲ್ಲ, ಅದು ಊಲಾಲ. ಅದಕ್ಕೆ ಸೇರಿಸ್ಕೊಂಡ್ರು. ಓಕೆ, ಊಲಾಲ ಅಂದ್ರೆ ಊಲಾಲ ಅಂದ್ರೆ ಯಾವುದೊಂದು ಪ್ರೋಗ್ರಾಮ್ ಬಂದಿತ್ತು, BPL ಸ್ಪಾನ್ಸರ್ ಮಾಡಿದ್ದು. ಊಲಾಲ ಪ್ರೋಗ್ರಾಮ್ ನೇಮ್ ಆ ಟೈಮ್ ತುಂಬ ಪಾಪ್ಯುಲರ್ ಇತ್ತು. ನಾನೇನಪ್ಪ ಇವರು ಉಳ್ಳಾಲ ಹೇಳ್ತಿದ್ದಾರೆ ಅಂತ. ಓಕೆ, ನೆಗ್ಲಿಜಿಬಲ್, ಬಟ್ ಅದು ದಟ್ ಈಸ್ ಊಲಾಲ. ಅದರ್ವೈಸ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾನು ಅಂದ್ಕೊಂಡೆ ಅಲ್ಲ BPLಗೂ ಉಳ್ಳಾಲಕ್ಕೆ ಏನು ಕನೆಕ್ಷನ್, ಹಿಂಗೆ ಲಿರಿಕ್ಸ್ ಇದು ಹಿಂಗೆಲ್ಲ ಬರ್ತಿದ್ದಾರೆ ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಗುರು ಸರ್ ಮುಖದಲ್ಲಿ ನಗು ಇದೆ ಅಂದರೆ ಅವ್ರಿಗೆ ಇಷ್ಟ ಆಗಿದೆ ಅಂತ. ಸೊ ನಿಮಗೆ ಇಷ್ಟ ಆಯ್ತಲ್ವಾ? ಇಷ್ಟೆಲ್ಲ ಕಮೆಂಟ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇಲ್ಲಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ. ಡೆಫಿನೆಟ್ಲಿ ಇಲ್ಲಿರೋವಂಥ ಟೈಮ್ ಸಾಕಾಗಲ್ಲ. ಯಾಕೆ ಅಂತಂದರೆ ಗುರುಕಿರಣ್ ಸರ್ ಹಿಟ್ಸ್ ಅಂದರೆ ಒಂದು 2-3 ಗಂಟೆ ಒಂದು ಎಪಿಸೋಡ್ ಇದ್ದರೆ
ಓಕೆ ನಾಳೆ ಮತ್ತೆ ನೋಡೋಣ ಅಂತ ಆಗ್ಬೋದು. ಈ ಅರ್ಧ ಗಂಟೆ ಎಲ್ಲ ನಮಗೆ ಅಯ್ಯೋ ಇನ್ನೂ ಬೇಕು ಅಂತ ಅನಿಸುತ್ತೆ. ಆದರೆ ನೀವು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಮುಂದಿನ ಎಪಿಸೋಡಲ್ಲೂ ಕೂಡ ಗುರುಕಿರಣ್ ಸರ್ ಇವರ ಸ್ಪೆಷಲ್ ಸಾಂಗ್ಸ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಇವತ್ತಿನ ಈ ಎಪಿಸೋಡನ್ನು ಮುಗಿಸುವಂತಹ ಸಮಯ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನಮ್ಮ ಟಿವಿ ತಪ್ಪದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Citadel Developers.